ಒಂದು ಕಾಲದಲ್ಲಿ ಕರಾವಳಿ ಎಡಪಕ್ಷಗಳ ಪಾಲಿನ ಪ್ರಾಬಲ್ಯದ ಕ್ಷೇತ್ರ. ಶೋಷಿತರ ಕಾರ್ಮಿಕರ ಪರವಾದ ಹೋರಾಟಗಳು ಎಡಪಕ್ಷಗಳಿಗೆ ಅಭೂತಪೂರ್ವ ಜನಬೆಂಬಲ ದೊರಕುವಂತೆ ಮಾಡಿತ್ತು. ಚುನಾವಣಾ ರಾಜಕೀಯದಲ್ಲೂ ಸದ್ದು ಮಾಡಿದ ಎಡಪಕ್ಷಗಳ ಮುಖಂಡರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಸಕರಾಗಿಯೂ ಆಯ್ಕೆಗೊಂಡಿದ್ದವರು. ಆದರೆ ಬರಬರುತ್ತಾ ಎಡ ಸಂಪೂರ್ಣ ಕುಸಿಯತೊಡಗಿತು. ಚುನಾವಣಾ ರಾಜಕೀಯದಲ್ಲಿ ಜನಬೆಂಬಲ ಕಳೆದುಕೊಂಡು ಕಮ್ಯುನಿಸ್ಟರು ಇದೀಗ ಮತ್ತೆ ಕರಾವಳಿಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಯುವ ನಾಯಕರನ್ನೇ ಅಖಾಡಕ್ಕಿಳಿಸಿ ಭಿನ್ನ ಮಾದರಿಯ ಪ್ರಚಾರದ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಅದು 3 ದಶಕಗಳ ಹಿಂದಿನ ಕಥೆ. ಕರಾವಳಿಯಲ್ಲಿ ಅಂದು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಬಲ ಪ್ರತಿಪಕ್ಷವಾಗಿ ಇದ್ದುದು ಕಮ್ಯುನಿಸ್ಟರು. ಹೌದು, ಅಂದು ಕಾಂಗ್ರೆಸ್ ಸರ್ಕಾರ ದನಿಗಳ ಪರವಾಗಿ ನಿಂತಿದ್ರೆ ಕಾರ್ಮಿಕರ ಹಾಗೂ ರೈತರ ಪರವಾಗಿ ನಿಂತಿದ್ದು ಕಮ್ಯುನಿಸ್ಟರು. ಬೀಡಿ ಕಾರ್ಮಿಕರು, ರೈತರು, ಹಂಚಿನ ಕಾರ್ಖಾನೆ ಕಾರ್ಮಿಕರು ಸಂಘಟನೆಗಳ ಜೊತೆಗೆ ಕಮ್ಯುನಿಸ್ಟ್ ಪಕ್ಷ ಕರಾವಳಿಯಲ್ಲಿ ಸದ್ದು ಮಾಡಿತು. ಕೇವಲ ಹೋರಾಟ ಮಾತ್ರವಲ್ಲದೆ ಚುನಾವಣಾ ರಾಜಕೀಯ ಅಖಾಡದಲ್ಲೂ ಕಮ್ಯುನಿಸ್ಟ್ ಪಕ್ಷಗಳು ಗೆಲುವಿನ ನಗೆ ಬೀರಿದ್ರು. ಜಿಲ್ಲೆಯಲ್ಲಿ ಕಮ್ಯುನಿಸ್ಟ್ ಪಕ್ಷದ 3 ಮುಖಂಡರು ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರು. 1962ರಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಿಂದ ಕಮ್ಯುನಿಸ್ಟ್ ಮುಖಂಡ ಎ ಕೃಷ್ಣಪ್ಪ ಆಯ್ಕೆಗೊಂಡಿದ್ರು. 1983ರಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಿಂದ ಪಿ ರಾಮಚಂದ್ರ ರಾವ್ ಜಯಗಳಿಸಿದ್ರು. ಅಷ್ಟೇ ಅಲ್ಲ, ಕರಾವಳಿಯ ಪ್ರಭಾವಿ ಕಮ್ಯುನಿಸ್ಟ್ ನೇತಾರ ಬಿವಿ ಕಕ್ಕಿಲಾಯರು 1972ರ ಚುನಾವಣೆಯಲ್ಲಿ ಸಿಪಿಐ ಪಕ್ಷದಿಂದ ಸ್ಪರ್ಧಿಸಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರೀ ಅಂತರದಿಂದ ಜಯಗಳಿಸಿದ್ರು. ಈ ನಡುವೆ ಎಡಪಕ್ಷಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಗಮನ ಸೆಳೆಯೋ ಸಾಧನೆ ಮಾಡಿದ್ರು. ಆದರೆ 1983ರ ಬಳಿಕ ಕರಾವಳಿಯಲ್ಲಿ ಎಡಪಕ್ಷಗಳಿಗೆ ಒಂದೇ ಒಂದು ಸೀಟು ಒಲಿದಿಲ್ಲ. ಬದಲಾದ ರಾಜಕೀಯ ಸನ್ನಿವೇಶ ಎಡಪಕ್ಷಗಳು ಕರಾವಳಿಯಲ್ಲಿ ಮೂಲೆಗುಂಪು ಮಾಡಿಬಿಟ್ಟಿತ್ತು ಎಂದ್ರೆ ಅತಿಶಯೋಕ್ತಿಯಾಗೋದಿಲ್ಲ. ಅಂದು ಕಾಂಗ್ರೆಸ್ಗೆ ಕಮ್ಯುನಿಸ್ಟ್ ಪಕ್ಷವೇ ಪ್ರಥಮ ವಿರೋಧ ಪಕ್ಷವಾಗಿತ್ತು. ಆದರೆ ಬರುತ್ತಾ ಬಿಜೆಪಿ ಕರಾವಳಿಯನ್ನ ತನ್ನ ತೆಕ್ಕೆಗೆ ಎಳೆದುಕೊಂಡಿತ್ತು. ಇದೀಗ ಕರಾವಳಿಯಲ್ಲಿ ಕಮ್ಯುನಿಸ್ಟರು ಯುವಜನರ ಸಮಸ್ಯೆಗಳು, ಕೋಮು ಸೌಹಾರ್ದತೆಯನ್ನ ಮುಂದಿಟ್ಟುಕೊಂಡು ಜನರ ಬೆಂಬಲ ಗಳಿಸುವ ಪ್ರಯತ್ನದಲ್ಲಿದ್ದಾರೆ. ತಮ್ಮ ಸಾಂಪ್ರದಾಯಿಕ ಪಕ್ಷ ಶೈಲಿಯ ಹೋರಾಟ ಹಾಗೂ ಚುನಾವಣಾ ರಾಜಕೀಯಕ್ಕೆ ಬದಲಾಗಿ ಭಿನ್ನ ಸ್ವರೂಪದಲ್ಲಿ ಚುನಾವಣೆಯನ್ನ ಎದುರಿಸಲು ಮುಂದಾದಂತಿದೆ. ಅದರಲ್ಲೂ ಈ ಬಾರಿಯ ಚುನಾವಣೆಯಲ್ಲಿ ಜಿಲ್ಲೆಯ 4 ಸ್ಥಾನಗಳಲ್ಲಿ ಸಿಪಿಐಎಂ ಅಖಾಡಕ್ಕೆ ಇಳಿದಿದೆ. ಈ ಪೈಕಿ 3 ಯುವ ಮುಖಗಳು ಸ್ಪರ್ಧೆಯಲ್ಲಿದ್ದಾರೆ. ಮಂಗಳೂರು ಉತ್ತರದಲ್ಲಿ ಮುನೀರ್ ಕಾಟಿಪಳ್ಳ, ಮಂಗಳೂರು ದಕ್ಷಿಣದಲ್ಲಿ ಸುನಿಲ್ ಕುಮಾರ್ ಭಜಾಲ್, ಮಂಗಳೂರು ಕ್ಷೇತ್ರದಲ್ಲಿ ನಿತಿನ್ ಕುತ್ತರ್ ಹಾಗೂ ಮೂಡಬಿದ್ರಿಯಲ್ಲಿ ಯಾದವ್ ಶೆಟ್ಟಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ರಾಜ್ಯದಲ್ಲಿ ಒಟ್ಟು 15 ಕ್ಷೇತ್ರದಲ್ಲಿ ಈ ಬಾರಿ ಕಮ್ಯುನಿಸ್ಟರು ಸ್ಪರ್ಧೆ ಮಾಡುತ್ತಾರೆ. ಇತ್ತ ಭಿನ್ನ ಪ್ರಚಾರದ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳನ್ನು ಕಮ್ಯುನಿಸ್ಟರು ಸಕ್ರಿಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಕರಾವಳಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ರಾಜಕೀಯ ತಂತ್ರಗಾರಿಕೆಯ ಮುಂದೆ ಕಮ್ಯುನಿಸ್ಟರು ತಮ್ಮದೇ ತಂತ್ರಗಾರಿಕೆಯನ್ನ ಬಳಸಿಕೊಂಡು ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ತಮ್ಮ ಚುನಾವಣಾ ಪ್ರಚಾರವನ್ನ ಬಿರುಸುಗೊಳಿಸಿದ್ದಾರೆ. ಆದರೆ ಇವೆಲ್ಲ ಮತದಾರರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುತ್ತಾ ಎಂಬುದು ಸದ್ಯದ ಕುತೂಹಲ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.